ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ರ ವಿಜಯ ಲಾಕ್ಸ್ ಬಿದ್ರ. ಈಗ ಇವತ್ತು ವಿಶ್ವಕರ್ಮ ಹಾಲ್ ಓಪನ್ ಉಂಟು ಕಾಳಿಕಾಂಬ ದೇವಸ್ಥಾನದಲ್ಲಿ. ಅಲ್ಲಿಗೆ ಹೋಗೋಣ ಬನ್ನಿ, ನೋಡಿ ಹೇಗೆ ಉಂಟು ಅಂತ ನೋಡಿ ಲೈಕ್ ಮಾಡಿ. ಪ್ರಭಾಕರಾಚಾರ್ಯ ಗೋಳಿಯಾರು, ಶ್ರೀಮತಿ ಮತ್ತು ಶ್ರೀ ವಿಶ್ವನಾಥಾಚಾರ್ಯ ಮತ್ತು ಸಹೋದರರು ಬಿಳಿ ಆಚಾರ್ಯ ಸಣ್ಣ ಗೋಚಾಚಾರ್ಯ ಇವರ ಸ್ಮರಣಾರ್ಥ ಕಾಳಿಕಾಂಬ ನಿವಾಸಗಳು ಮೂಡುಬಿದ್ರಿ. ಸುಧಾ ಅಶೋಕ್ ಕೃಷಿ ಮಾಡ್ತಾ ಇರ್ತಾರೆ. ಮುಂದಿನ ರಾಜನಿಗೆ ತನ್ನ ದೇಶದ ಪರವಾಗಿ ಹೇಳುವುದಿದ್ರೆ 10 ವರ್ಷದ ಹಿಂದೆ ಪರಮ ಪೂಜ್ಯ ಗುರುಗಳ ಅಮೃತ ಹಸ್ತದಿಂದ ಶಿಲಾನ್ಯಾಸವಾದ ಈ ಕಟ್ಟಡ 10 ವರ್ಷ ಆದರೂ ಸುಸಜ್ಜಿತವಾಗಿ ತಲೆ ಎತ್ತದೆ ಅನ್ನುವಂತಹ ವಿಶ್ವಾಸದಿಂದ ತೊಡಗಿಸಿಕೊಂಡು ಈ ಸಭಾಭವನ ನಿರ್ಮಿಸಿದವರಲ್ಲ, ಅವರಿಗೆ ನಾವೆಲ್ಲರೂ ತಲೆ ಬಾಗ್ತಾ ಎಲ್ಲರಿಗೂ ಒಳ್ಳೆದಾಗಲಿ. ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇದೀಗ ಮಧೂರು ಕಾಳಿಕಾಂಬ ಮಠದ ಅಧ್ಯಕ್ಷರಾಗಿರುವ ಜಿಲ್ಲಾ ಕೋರ್ಟ್ನ ನಿವೃತ್ತ ಸಂಸ್ಥೆದಾರರಾಗಿರುವ ಪ್ರಭಾಕರಾಚಾರ್ಯ ಗೋಳಿಗಾರವರು ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಗುರುಗಳಿಗೆ ಸಭಾಭವನದ ನಿರ್ಮಾಣದ ಸಮಾರಂಭದಲ್ಲಿ ನಾವೆಲ್ಲಿದ್ದೇವೆ. ಬಹಳಷ್ಟು ಸಮಾಜದ ಸಂಕಟ ಏನಿದೆ ಏನು ಅಂತ ಬಗ್ಗೆ ನಾವು ಯೋಚನೆ ಮಾಡಿದಾಗ ಈಗಾಗಲೇ 10 ವರ್ಷಗಳ ನಿರಂತರ ಈ ಕಾರ್ಯಕ್ರಮದ ವಿಷಯ ಮನೆ ಮನೆಗೆ ಮುಟ್ಟಿದೆ. ಅದಲ್ಲದೆ ಕಟ್ಟಡ ಆಗುವಾಗ 10 ವರ್ಷ ಆಗಿರ್ಬೋದು, 10 ವರ್ಷ ಕಟ್ಟಡ ಆಗ್ಲಿಕ್ಕೆ ಆದ್ರೂ ಅಷ್ಟೇ ಸುಸಜ್ಜಿತವಾದ ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ. ಸುಮ್ಮನೆ ಒಂದು 2-3 ವರ್ಷದಲ್ಲಿ ಅರ್ಜೆಂಟ್ ಮಾಡಿ ಅದು ಬಾಕಿ ಉಂಟು ಇದು ಬಾಕಿ ಉಂಟು ಅಂತ ಹೇಳಿಕ್ಕಿಲ್ಲ. ಈಗ 10 ವರ್ಷದಲ್ಲಿ ಸಂಪೂರ್ಣ ಸುಸಜ್ಜಿತ ಸಭಾಂಗಣ ಆಗಿದೆ. ಬ್ಯಾಂಗ್ಳೂರ್ ಆಚೆ, ಮೈಸೂರು ಆಚೆ, ಕೊಡಗು ಪ್ರತಿಯೊಂದು ಮನೆಗೆ ತಿರುಗಿದ್ದಾರೆ. ಯಾಕಂದ್ರೆ ಅವ್ರು ಗೊತ್ತಿದ್ದ ಮನೆಗೆಲ್ಲ ಹೋಗಿ ನೀವು ಅಷ್ಟು ಇಷ್ಟು ಕೊಡ್ಬೇಕು ಅಂತಿಲ್ಲ, ನಿಮ್ಮಲ್ಲಿ ಆದಷ್ಟು ಕೊಡಿ ಎಷ್ಟನ್ನೇ ಹೇಳಿದ್ದಾರೆ. ಹಾಗೆ ಬಹಳ ಕಷ್ಟದಲ್ಲಿ ಈಗ ನಮ್ಮ ಪರಿಸ್ಥಿತಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬಡವರ ಕಾರ್ಯಕ್ರಮಗಳಿಗೂ ಕಾರ್ಯಕ್ರಮ ನಡೆಯುವುದಿಲ್ಲ. ದಾನಿಗಳು ಕೊಟ್ಟರೆ ಮಾತ್ರ ಮಕ್ಕಳಿಗೆ ಎಜುಕೇಶನ್ ಆಗಿರ್ಬೋದು, ಯಾವುದಕ್ಕೆ ಇದೇ ರೀತಿ ನಮ್ಮ ಕೃಷಿ ಮಾಡ್ತಾ ಇರ್ತಾರೆ. ಮುಂದಿನ ರಾಜನಿಗೆ ತನ್ನ ದೇಶದ ಪರವಾಗಿ ಹೇಳುವುದಿದ್ರೆ 10 ವರ್ಷದ ಹಿಂದೆ ಪರಮ ಪೂಜ್ಯ ಗುರುಗಳ ಅಮೃತ ಹಸ್ತದಿಂದ ಶಿಲಾನ್ಯಾಸವಾದ ಈ ಕಟ್ಟಡ 10 ವರ್ಷ ಆದರೂ ಸುಸಜ್ಜಿತವಾಗಿ ತಲೆ ಎತ್ತದೆ ಅನ್ನುವಂತಹ ವಿಶ್ವಾಸದಿಂದ ತೊಡಗಿಸಿಕೊಂಡು ಈ ಸಭಾಭವನ ನಿರ್ಮಿಸಿದವರಲ್ಲ, ಅವರಿಗೆ ನಾವೆಲ್ಲರೂ ಇದೀಗ ಮಧೂರು ಕಾಳಿಕಾಂಬ ಮಠದ ಅಧ್ಯಕ್ಷರಾಗಿರುವ ಜಿಲ್ಲಾ ಕೋರ್ಟ್ನ ನಿವೃತ್ತ ಸಂಸ್ಥೆದಾರರಾಗಿರುವ ಪ್ರಭಾಕರಾಚಾರ್ಯ ಗೋಳಿಗಾರವರು ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಗುರುಗಳಿಗೆ ಸಭಾಭವನದ ನಿರ್ಮಾಣದ ಸಮಾರಂಭದಲ್ಲಿ ನಾವೆಲ್ಲಿದ್ದೇವೆ. ಬಹಳಷ್ಟು ಸಮಾಜದ ಸಂಕಟ ಏನಿದೆ ಏನು ಅಂತ ಬಗ್ಗೆ ನಾವು ಯೋಚನೆ ಮಾಡಿದಾಗ ಈಗಾಗಲೇ 10 ವರ್ಷಗಳ ನಿರಂತರ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ ಬಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಮಾಡಿ. ಎಲ್ಲರಿಗೂ ಬಾಯ್.